ಇವತ್ತೊಂದು ಹೊಸ ಥರದಲ್ಲಿ ಕಾಯಿ ತುರಿಯನ್ನು ಹಾಕಿ ಮಾಡ್ಬೋದಾದಂಥ ಮೆದುವಾಗಿರುವಂಥ ಪದರ ಚಪಾತಿಯ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಈ ಚಪಾತಿಯನ್ನು ತಿನ್ನೋದಕ್ಕೆ ಇದೆಯಲ್ವ, ನಮಗೆ ಪಲ್ಯ ಆಗಲಿ, ಚಟ್ನಿ ಆಗಲಿ, ಸಾಗು ಆಗಲಿ ಯಾವುದೂ ಬೇಕಾಗಿಲ್ಲ, ಹಾಗೆಯೇ ತಿನ್ಬೋದು. ರೆಸಿಪಿನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಮರೆಯದೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನೆಕ್ಸ್ಟ್ ನಾವು ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ಈ ಚಪಾತಿಯನ್ನು ಮಾಡೋದಕ್ಕೆ ನಮಗೆ ಮೊದಲನೇದಾಗಿ 1 ಕಪ್ಪಷ್ಟು ಕಾಯಿ ತುರಿ ಬೇಕಾಗುತ್ತೆ. ಫ್ರೆಶ್ ಆಗಿರುವಂಥ ಕಾಯಿ ತುರಿಯನ್ನು ತಗೊಳ್ಳಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆನೇ ಇಟ್ಬಿಟ್ಟು ಮೀಡಿಯಮ್ ಉರಿ ಇಟ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಈ ಕಾಯಿ ತುರಿಯನ್ನು ಹಾಕ್ಕೊಂಡು ನಾವು ಹುರಿದ್ಕೋಬೇಕಾಗುತ್ತೆ. ತುಪ್ಪ ಒಂಚೂರು ಬಿಸಿ ಆದ ನಂತರ ಕಾಯಿ ತುರಿಯನ್ನು ಹಾಕ್ಕೊಳ್ಳಿ. ಕಾಯಿ ತುರಿಯನ್ನು ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನೊಂಚೂರು ಹುರಿದ್ಕೊಳ್ಳಿ. ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊತೀನಿ. ಸೊ 1-1.5 ಕಪ್ಪಷ್ಟು ನಮಗೆ ಕಾಯಿ ತುರಿ ಬೇಕಾಗುತ್ತೆ. ಯಾಕಂತಂದರೆ ನಮಗೆ ಹೂರಣ ರೆಡಿ ಮಾಡಬೇಕಾಗುತ್ತೆ. ಹೂರಣನ ಸ್ಟಫ್ ಮಾಡಿ ಈ ಚಪಾತಿಯನ್ನು ಮಾಡುವಂಥದ್ದು. ಇದನ್ನ ನೀಟಾಗಿ ಹುರಿದ್ಕೊಳ್ಳಿ. ಒಳ್ಳೆ ಫ್ಲೇವರ್ ಬರಬೇಕು. ಹಾಗಂತ ಕರಟಿಸಬೇಡಿ, ಅದಕ್ಕೆ ನಾನು ಹೇಳ್ತಾ ಇರೋದು ಮೆಲ್ಲ ಉರಿ ಇಟ್ಕೊಂಡು ಹುರಿದ್ಕೋಬೇಕು. ಒಂದು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಒಂದು ಮಿಕ್ಸಿಗೆ ಹಾಕಿಬಿಟ್ಟು ಒಂದು ರೌಂಡ್ ರುಬ್ಕೋಬೇಕು. ರುಬ್ಬೋದು ಅಂತಂದರೆ ಪೂರ್ತಿ ನುಣ್ಣಗೆ ಮಾಡ್ಕೊಳ್ಳೋದಲ್ಲ, ಒಂದು ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕು. ಇದನ್ನ ಆ್ಯಕ್ಚುಲಾಗಿ ಮಿಕ್ಸಿಯಲ್ಲಿ ನಾವು ಗ್ರೈಂಡ್ ಮಾಡದೇ ಬೇಕಾದರೂ ಮಾಡ್ಕೋಬೋದು. ಗ್ರೈಂಡ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ, ಏನೂ ತೊಂದರೆ ಇರಲ್ಲ. ನೋಡಿ, ಈ ಥರ ರುಬ್ಕೋಬೇಕು. ಇಷ್ಟೇ, ಇದಕ್ಕಿಂತ ಜಾಸ್ತಿ ರುಬ್ಬೋದು ಬೇಡ. ಇದನ್ನ ಒಂದೀಗ ಬೌಲಲ್ಲಿ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಚಪಾತಿಯನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೇನೆ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೇನೆ. ಚಿಟಿಕೆಯಷ್ಟು ಅರಶಿನ ಹಾಕ್ಕೊತಾ ಇದ್ದೇನೆ. ಅರಶಿನ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆಯೇ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಿಮಗೆ ಸಕ್ಕರೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ. ನಮಗೆ ಪಲ್ಯ ಮತ್ತು ಅಥವಾ ಚಟ್ನಿ ಯಾವುದೂ ಬೇಕಾಗಲ್ಲ. ಇವಾಗ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. 1 ಕಪ್ಪಷ್ಟು ನೀರನ್ನು ತಗೊತಾ ಇದ್ದೇನೆ. ಎಲ್ಲದನ್ನು ಒಟ್ಟಿಗೆ ಹಾಕಿ ಒಮ್ಮೆಗೆ ಕಲಿಸ್ಕೋಬೇಡಿ. ಕಲಿಸೋದಕ್ಕೂ ಒಂದು ವಿಧಾನ ಇದೆ. ಫಸ್ಟ್ ಏನು ಮಾಡಬೇಕು, ಒಂದು ಸ್ವಲ್ಪ ನೀರನ್ನು ಹಾಕಿ 1/4 ಅಂಶದಷ್ಟು ನೀರನ್ನು ಹಾಕಿ ಕಲಿಸ್ಕೋಬೇಕು. 2 ಕಪ್ ಹಿಟ್ಟನ್ನು ಕಳಿಸೋಕ್ಕೆ ನಮಗೆ 1 ಕಪ್ಪಷ್ಟು ನೀರು ಬೇಕಾಗುತ್ತೆ. ಫಸ್ಟ್ ಒಂದು ರೌಂಡ್ ಹಿಟ್ಟನ್ನು ಒದ್ದೆ ಮಾಡ್ಕೊಂಡಾದ ನಂತರ ಮಿಕ್ಕಿದ ನೀರನ್ನು ಬೇಕಿದ್ರೆ ಮಾತ್ರ ಹಾಕಿ ಕಲಿಸ್ಕೋಬೇಕು. ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ಗೋಧಿ ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ. ಆವಾಗ ನಮಗೆ 1 ಕಪ್ ಹಿಟ್ಟಿಗಿದೆಯಲ್ಲೂ ಅರ್ಧ ಕಪ್ಪಷ್ಟು ನೀರು ಸಾಕಾಗುತ್ತೆ. 2 ಕಪ್ಪಷ್ಟು ಹಿಟ್ಟಿಗೆ 3/4 ಕಪ್ಪಷ್ಟು ನೀರು ಸಾಕಾಗುತ್ತೆ. ಒಂದು ಸ್ವಲ್ಪ ಕೈಗೆ ಅಂಟೋ ಥರ ಕಲಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಅಥವಾ ಕೊಕೊನಟ್ ಆಯಿಲನ್ನು ಹಾಕ್ಕೊಂಡು ಅಡುಗೆಗೆ ಬಳಸುವಂಥದ್ದು ಮತ್ತೊಂದು ಸರಿ ಚೆನ್ನಾಗಿ ನಾದ್ಬಿಟ್ಟು ಈ ಥರ ಮೆತ್ತಗೆ ಮಾಡ್ಕೋಬೇಕು. ಚಪಾತಿ ಹಿಟ್ಟಿದೆಯಲ್ವ, ಎಷ್ಟು ಮೆತ್ತಗೆ ಕಲಿಸ್ಕೊತೀರ ಅಷ್ಟು ಚಂದ, ನಮಗೆ ಅಷ್ಟು ಸೂಪರಾಗಿ ಚಪಾತಿ ಬರುತ್ತೆ. ನೋಡಿ, ಇಷ್ಟು ಮೆದುವಾಗಬೇಕು. ನಾವು ಕಲಸಿರುವಂತಹ ಹಿಟ್ಟು ಇದೆಯಲ್ವ, ಇಷ್ಟು ಮೆತ್ತಗಾದರೆ ಇದನ್ನ ಗಂಟೆಗಟ್ಟಲೆ ನೆನೆ ಇಟ್ಟು ಆಮೇಲೆ ನಾವು ಚಪಾತಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇಮಿಡಿಯೇಟ್ ಆಗಿ ಒಂದು ಸರಿ ನಾದ್ಬಿಟ್ಟು ನಾವು ಚಪಾತಿಯನ್ನು ಮಾಡ್ಕೊಳ್ಳೋದು. ನಾನು ಯಾವತ್ತೂ ಅಷ್ಟೇ ಚಪಾತಿ ಹಿಟ್ಟನ್ನು ಮಾಡಿಬಿಟ್ಟು ನೆನೆ ಇಡಲ್ಲ. ಆವಾಗಲೇ ಹಿಟ್ಟು ಕಲಸೋದು, ಆವಾಗಲೇ ಚಪಾತಿ ಮಾಡೋದು. ಬಟ್ ತುಂಬಾ ಸಾಫ್ಟಾಗಿ ಬರುತ್ತೆ. ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ. ಉಂಡೆ ಮಾಡ್ಕೊಳ್ಳೋವಾಗಷ್ಟೇ ಕ್ರ್ಯಾಕ್ ಇರೋ ಥರ ನೋಡ್ಕೋಬೇಕು. ಒಣ ಹಿಟ್ಟನ್ನು ಕೋಟ್ ಮಾಡಿಕೊಂಡು ಫಸ್ಟ್ 1 ರೌಂಡು ನಾವು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಳ್ಳುವಾಗಷ್ಟೇ ತುಂಬ ಪ್ರೆಷರಾಗಿ ಲಟ್ಟಿಸ್ಕೋಬೇಡಿ, ಚಪಾತಿ ಗಟ್ಟಿಯಾಗುತ್ತೆ. 1 ರೌಂಡು ಈ ಥರ ಲಟ್ಟಿಸ್ಕೊಂಡಾದ ನಂತರ ಇವಾಗ ಏನು ಮಾಡಬೇಕು, ಕಾಯಿ ಹೂರಣನ ರೆಡಿ ಮಾಡಿಟ್ಟಿದ್ವಲ್ವ, ಹುರಿದ್ಬಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ, ಅದನ್ನ ಈ ಥರ ಮಿಡ್ಲಿಗೆ ಹಾಕೋಬೇಕು. ಈ ಥರ ಸ್ಪ್ರೆಡ್ ಮಾಡಿಕೊಂಡು 2 ಬದಿಯಿಂದ ನೋಡಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಇದನ್ನ 1 ಬದಿಯಿಂದ ಫೋಲ್ಡ್ ಮಾಡಿದ್ದೇನೆ. ಇವಾಗ ಇದರ ಮೇಲೆ 2 ಬದಿಯಿಂದನೂ ಫೋಲ್ಡ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಈ ಮಿಡ್ಲಿಗೆ ಮತ್ತೊಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಯಾಕೆಂತಂದರೆ ಆ ಲೇಯರ್ ಇದೆಯಲ್ವ ಸೂಪರಾಗಿ ಬರುತ್ತೆ. ಇಲ್ಲದಿದ್ದರೆ ನೀವು 1 ರೌಂಡಿಗೆ ಹಾಕಿ ಬಿಟ್ಟು ಬೇಕಾದರೂ ಫೋಲ್ಡ್ ಮಾಡ್ಬೋದು. 2 ರೌಂಡು ನೀವು ಕಾಯಿ ತುರಿ ಹಾಕಿದ್ರೆ ಇದೆಯಲ್ವ, 2 ಪದರ ಬರುತ್ತೆ ಮತ್ತು ತುಂಬಾ ಮೆತ್ತಗೆ ಬರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನ ಇನ್ನೊಂದು ಆ ಬದಿಯಿಂದನೂ ಅಂದರೆ ಈ ಕಡೆ ಬದಿ ಮತ್ತು ಇನ್ನೊಂದು ಸೈಡಿಂದ ಕೂಡ ಈ ಥರ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಇನ್ನೊಂದು ಸರಿ ಏನು ಮಾಡಬೇಕು ಅಂತಂದರೆ ಒಣ ಹಿಟ್ಟಿಗೆ ಒಂದು ಸ್ವಲ್ಪ ಕೋಟ್ ಮಾಡಿಕೊಂಡು ಜಸ್ಟ್ ಇನ್ನೊಂದು ರೌಂಡ್ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಒಂದು ಸ್ವಲ್ಪ ನಾವು ದೊಡ್ಡದು ಮಾಡ್ಕೋಬೇಕು. ನೋಡಿ, ಹೀಗೆ
ನನ್ನ ಮಾತನ್ನು ನಂಬಿ ಎಷ್ಟು ಸೂಪರಾಗಿ ಬರುತ್ತೆ ಈ ಚಪಾತಿ ಅಂತಂದರೆ ನಿಮಗೆ ನಾನು ಫಸ್ಟ್ ತೋರಿಸಿದ್ನಲ್ವ, ಕೈಯಿಂದ ಓಪನ್ ಮಾಡ್ತಾ ಇರಬೇಕಿದ್ರೆ ಹಾಗೆ ಓಪನ್ ಆಗುತ್ತೆ, ಹಾಗೆ ಪದರ ಬಿಟ್ಕೊಳ್ಳುತ್ತೆ ನೋಡಿ. ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಳೋದು ಬೇಡ. ಇವಾಗ ತವನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಕಾಯಿಸ್ಕೊಂಡಾದ ನಂತರ ಒಂದು ಸ್ವಲ್ಪ ತುಪ್ಪ ಅಥವಾ ಆಯಿಲನ್ನು ಸವರ್ಕೋಬೋದು. ಸವರ್ಕೊಂಡಾದ ನಂತರ ಇದೆಯಲ್ವ, ಈ ಚಪಾತಿಯನ್ನು ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ಮೇಲ್ಗಡೆಯಿಂದ ಬೇಕಾದರೆ ತುಪ್ಪ ಸವರ್ಕೊಳ್ಳಿ, ರುಚಿ ಚೆನ್ನಾಗಿ ಬರುತ್ತೆ. ನೀವು ಜಾಸ್ತಿ ಆಯಿಲ್ ಅಥವಾ ತುಪ್ಪ ಯೂಸ್ ಮಾಡಲ್ಲ ಅಂತಂದರೆ ತುಪ್ಪನ ಸವರೋ ಅವಶ್ಯಕತೆ ಇಲ್ಲ. ಒಂದು ಸೈಡ್ ಒಂದು ಸ್ವಲ್ಪ ಕಾದ ನಂತರ ನಾವು ಮಗುಚಿ ಹಾಕಿ ಮತ್ತೊಂದು ಸೈಡ್ ಕಾಯಿಸಬೇಕಾಗುತ್ತೆ. ಯಾವಾಗಲೂ ಚಪಾತಿ ಕಾಯಿಸುವಾಗ ಒಂದೇ ಸೈಡಲ್ಲಿ ಜಾಸ್ತಿ ಹೊತ್ತು ಬಿಡಬೇಡಿ, ಯಾಕಂತಂದರೆ ಆ ಒಂದು ಸೈಡ್ ಜಾಸ್ತಿ ಕಾದರೆ ರೊಟ್ಟಿ ಥರ ಆಗುತ್ತೆ ನೋಡಿ. ಈ ಥರ ಮಗುಚಿ ಹಾಕ್ತಾ ಚಪಾತಿಯನ್ನು ಕಾಯಿಸ್ಕೊಳ್ಳಿ. ನಿಮಗೆ ಚಪಾತಿ ಕಾಯಿಸ್ತಾ ಇರಬೇಕಿದ್ರೇ ಗೊತ್ತಾಗುತ್ತೆ ಯಾವ ಥರ ಇದು ಉಬ್ಬಿ ಬರ್ತಾ ಇದೆ ಅಂತ. ನೋಡಿ ಯಾವ ಥರ ರೆಡಿ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ವ. ಸೂಪರ್ ಆಗಿರುವಂಥ ಮೆದುವಾಗಿರುವಂಥ ಕಾಯಿ ಹಾಕಿ ಮಾಡಿರುವಂಥ ಸ್ಪೆಷಲ್ ಚಪಾತಿ ರೆಡಿಯಾಗಿದೆ. ಈ ವಿಡಿಯೋನ ನಾನು ಇದಕ್ಕಿಂತ ಮುಂಚೆ ಕೂಡ ಒಂದು ಸರಿ ಹಾಕಿದ್ದೆ, ಮತ್ತು ಇನ್ನೊಂದು ಸರಿ ನೋಡೋದವರಿಗೋಸ್ಕರ ನಾನು ಹಾಕ್ತಾ ಇದ್ದೇನೆ ನೋಡಿ. ಇಷ್ಟೇ, ಯಾವ ಥರ ಈ ಚಪಾತಿ ಬಂದಿದೆ ನೋಡಿ, ಎಷ್ಟು ಸೂಪರಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಇದು ಎಷ್ಟು ಮೆತ್ತಗೆ ಬಂದಿದೆ ಅಂತ. ಹೋಳಿಗೆಗಿಂತ ಚೆನ್ನಾಗಿರುತ್ತೆ. ನನ್ನ ಮಾತನ್ನು ನಂಬಿ ಒಂದು ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ನೋಡಿ. ಇಷ್ಟೇ, ತುಂಬ ಸಿಂಪಲ್. ಇದನ್ನ ತಿನ್ನೋದಕ್ಕೆ ನಮಗೆ ಚಟ್ನಿ, ಪಲ್ಯ ಅಥವಾ ಸಾಗು ಯಾವುದೂ ಬೇಕಾಗಿಲ್ಲ. ನಾವು ಕಾಯಿ ಮತ್ತು ಸಕ್ಕರೆ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ತಿನ್ಬೋದು. ಇನ್ನೊಂದು ಏನು ಅಂತಂದರೆ ಸಕ್ಕರೆ ಬೇಡದಿದ್ದರೆ ಬೆಲ್ಲನ ಗುದ್ದುಬಿಟ್ಟು ನೀವು ಹೂರಣಕ್ಕೆ ಹಾಕ್ಕೊಳ್ಳಿ. ಜಾಸ್ತಿ ಬೆಲ್ಲ ಬೇಡ, ಸ್ವಲ್ಪ ಬೆಲ್ಲನ ನೀವು ಕಾಯಿ ಹುರಿಯುವಾಗ ಹಾಕ್ಕೊಂಡು ಆಮೇಲೆ ಒಂಚೂರು ಗ್ರೈಂಡ್ ಮಾಡ್ಕೋಬೋದು ಅಷ್ಟೇ. ಥ್ಯಾಂಕ್ಸ್ ಎಲ್ರಿಗೂ.